ಅನ್ಯ ರಾಜ್ಯಗಳಿಂದ ಗಡಿ ಪ್ರದೇಶಕ್ಕೆ ಆಗಮಿಸ್ತಾ ಇರುವ ಜನರನ್ನ ಕ್ವಾರಂಟೈನ್ಗೆ ಕೊಂಡೊಯ್ಯೋದನ್ನ ತಪ್ಪಿಸಲು ಅಡ್ಡದಾರಿ ಮೂಲಕ ಯಾವುದೇ ತಪಾಸಣೆ ಇಲ್ಲದ ರೀತಿಯಲ್ಲಿ ಮನೆಗೆ ಸಾಗಿಸ್ತಾ ಇರುವ ಆತಂಕಕಾರಿ ವಿಚಾರ ಇದೀಗ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ಕಂಡು ಬರ್ತಾ ಇದೆ. ಗಡಿ ಪ್ರದೇಶದಲ್ಲಿ ಏಜೆಂಟ್ ರೂಪದಲ್ಲಿ ಹಲವರು ಪ್ರತ್ಯಕ್ಷರಾಗಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದು, ಇದರಿಂದ ಕೊರೋನಾ ವೈರಸ್ ಹಾವಳಿ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಗಡಿ ಪ್ರದೇಶದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಅನಧಿಕೃತವಾಗಿ ವಿವಿಧ ಕಡೆಗಳಿಂದ ಆಗಮಿಸ್ತಾ ಇರುವ ಅಪರಿಚಿತರು ಹೇಗಾದರೂ ಮಾಡಿ ಹಣ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಹೊಂದಿರುವವರ ಜೊತೆಗೆ ಸೇರಿ ಅಕ್ರಮವಾಗಿ ಗಡಿಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು ರಾತ್ರಿ ಹಗಲು ಊರವರ ಸೇವೆಗಾಗಿ ತಮ್ಮ ಅತ್ಯಮೂಲ್ಯ ಸಮಯಗಳನ್ನ ರೋಗಿಗಳಿಗೆ ಮದ್ದನ್ನು ತಲುಪಿಸಲು ಹಾಗೂ ಇತರ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ನಿರತರಾಗಿರುವ ಸಾಮಾಜಿಕ ಕಾರ್ಯಕರ್ತರಿಗೆ ಇದು ತಲೆನೋವಾಗಿ ಪರಿಣಮಿಸಿದೆ. ಈ ರೀತಿಯಲ್ಲಿ ಪೊಲೀಸರ ಕಣ್ತಪ್ಪಿಸಿ ಅಡ್ಡದಾರಿ ಮೂಲಕ ಜನರನ್ನ ಅಕ್ರಮವಾಗಿ ಕೇರಳಕ್ಕೆ ಕರೆತರ್ತಾ ಇರುವಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಾರ್ವಜನಿಕರು ಈಗ ಆಗ್ರಹಿಸಿದ್ದಾರೆ. ಇಲ್ಲದೇ ಇದ್ದಲ್ಲಿ ಕೊರೋನಾ ವೈರಸ್ ಹಾವಳಿ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈಗಾಗಲೇ ಇಂತಹ ಮಾಹಿತಿಗಳು ಪೊಲೀಸ್ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳ ಗಮನಕ್ಕೆ ಬಂದಿರುವ ನಿಟ್ಟಿನಲ್ಲಿ ಇಂತಹ ವ್ಯಕ್ತಿಗಳ ಅಥವಾ ಸಂಘಟನೆಗಳ ಬಗ್ಗೆ ಮಾಹಿತಿ ಇದ್ದವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಪೊಲೀಸ್ ವರಿಷ್ಠಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ನಾವು ಇರೋದು ನಮ್ಮ ಕೇರಳ ಕರ್ನಾಟಕ ಅಭಿವೃದ್ಧಿ ಬಾರ್ಡರ್ ಪರಿಸರದಲ್ಲಿದ್ದೇವೆ. ಅಂದರೆ ತೋಮಿನಾಡು ಈಲ್ತಾಪುರ ಒಳ ಪ್ರದೇಶದಲ್ಲಿ ಕೆಲವೊಂದು ಭಾಗದಿಂದ ಕರ್ನಾಟಕದಿಂದ ಹಲವು ಗಾಡಿಗಳು ಕೇರಳಕ್ಕೆ ಪಾಸ್ ಆಗ್ತಾ ಉಂಟು. ಕರ್ನಾಟಕದಿಂದ ಕೆಲವು ವ್ಯಕ್ತಿಗಳು 2,000-5,000 ರೂಪಾಯಿ ಪಡ್ಕೊಂಡು ಕರ್ನಾಟಕದಿಂದ ಬರುವಂಥ ಗಾಡಿಯನ್ನು ಈ ಒಳ ರೋಡಿನಿಂದ ಪಾಸ್ ಮಾಡ್ತಾ ಇದ್ದಾರೆ. ಕೇರಳದ ಉತ್ತಮವಾದ ಪೊಲೀಸ್ ಸಂಘವು ಇಲ್ಲಿ ಉದ್ಯೋಗಸ್ಥರನ್ನು ನೇಮಿಸಿದರು. ಕರ್ನಾಟಕದಿಂದ ಕೆಲವು ವ್ಯಕ್ತಿಗಳು ಈಗ ಈ ಕೋವಿಡ್-19 ದುರುಪಯೋಗ ಪಡ್ಕೊಂಡು ಅವರು ಹಣ ಮಾಡೋಕ್ಕೋಸ್ಕರ ಇಲ್ಲಿ ತುಂಬ ನಮ್ಮ ನಾಗರಿಕರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಅಧಿಕಾರಿಗಳು ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿ ನಾವೆಲ್ಲರೂ ನಾಗರಿಕರು ಕೇಳಿಕೊಳ್ತಾ ಇದ್ದೇವೆ.